ಮೂಡುಬಿದ್ರೆಯ ವಿದ್ಯಾಗಿರಿ ಮುಂಡ್ರಿಗೊತ್ತು ಕೆ ಅಮರನಾಥ ಶೆಟ್ಟಿ ಸಭಾಂಗಣದಲ್ಲಿ ಇಂದಿನಿಂದ 3 ದಿನಗಳ ಕಾಲ ಸಂಭ್ರಮವೋ ಸಂಭ್ರಮ. ಸಮೃದ್ಧಿ ಎಂಬ ಹೆಸರಿನಲ್ಲಿ ವಿವಿಧ ಹಣ್ಣುಗಳು, ಆಹಾರೋತ್ಸವ, ನರ್ಸರಿ ಹಾಗೂ ಕೃಷಿ ಪರಿಕರಗಳ ಪ್ರದರ್ಶನ ಮತ್ತು ಮಾರಾಟ ಮಹಾಮೇಳ ಇಲ್ಲಿ ನಡೆಯಲಿದೆ. ಹಲಸು, ವೈವಿಧ್ಯಮಯ ಹಣ್ಣುಗಳು, ಆಹಾರೋತ್ಸವ ಮಹಾಮೇಳ ಸಮಿತಿಯು ಇದನ್ನು ಸಂಘಟಿಸಿದೆ. ಸುಮಾರು 200 ಮಳಿಗೆಗಳಲ್ಲಿ ಬೇರೆ ಬೇರೆ ಊರಿನ ವೈವಿಧ್ಯಮಯ ಹಲಸುಗಳು, ಹಲಸಿನ ವಿವಿಧ ತಿಂಡಿ ತಿನಿಸುಗಳು, ದೇಶೀಯ ಮತ್ತು ವಿದೇಶಿ ಮಾವು, ಪಪ್ಪಾಯ, ಪೇರಳೆ, ಅನನಾಸು, ರಂಬೂಟನ್, ಮ್ಯಾಂಗೋಸ್ಟಿನ್, ಡ್ರ್ಯಾಗನ್, ಬಟರ್ಫ್ರೂಟ್, ಕಲ್ಲಂಗಡಿ ಮತ್ತಿತರ ಹಣ್ಣುಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ಜೈನ, ಬ್ರಾಹ್ಮಣ, ಗೌಡ, ಸಾರಸ್ವತ ಸಮುದಾಯಗಳ ವಿಶೇಷ ತಿಂಡಿ ತಿನಿಸುಗಳು, ಮಣ್ಣಿನ ಮಡಕೆಗಳು, ಗೃಹೋಪಯೋಗಿ ವಸ್ತುಗಳು, ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ, ಆಹಾರ ಮತ್ತು ಪೋಷಕಾಂಶಗಳ ಪ್ರಾತ್ಯಕ್ಷಿಕೆ, ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಮತ್ತು ಮಾರಾಟ ಇರುತ್ತೆ. 15 ನರ್ಸರಿಗಳಿರುತ್ತೆ. ಖಾದಿ, ಕೈಮಗ್ಗ, ದೇಸಿ ಉತ್ಪನ್ನಗಳ ಮಳಿಗೆಗಳಿರುತ್ತೆ. ಕೃಷಿಕರಿಗೆ ಮಾಹಿತಿ ನೀಡುವ ವ್ಯವಸ್ಥೆ ಕೂಡ ಇರಲಿದೆ. ಕೃಷಿ ಖುಷಿ ಡಾಕ್ಟರ್ ಎಲ್.ಸಿ. ಸೋಮ್ಸ್ ಸ್ಮರಣಾರ್ಥ ಈ ಮೇಳವನ್ನು ವ್ಯವಸ್ಥೆ ಮಾಡಲಾಗಿದೆ ಎಂದು ಸಂಜೆ 4 ಗಂಟೆಗೆ ಉದ್ಘಾಟನೆ ನೆರವೇರಲಿದೆ. ಜೈನ ಮಠದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ಆಶೀರ್ವಚನ ನೀಡಲಿದ್ದು, ಮಾಜಿ ಶಾಸಕ ಅಭಯಚಂದ್ರ ಜೈನ್ ಉದ್ಘಾಟಿಸಲಿದ್ದಾರೆ ಅಂತ ಮಹಾಮೇಳ ಸಮಿತಿಯ ಸಂಚಾಲಕ ಡಾಕ್ಟರ್ ಎಂ. ಮೋಹನ್ ಆಳ್ವ ತಿಳಿಸಿದ್ದಾರೆ. ಸಂಘಟಕನಾಗಿ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನಾವೆಲ್ಲ ಹೊರ ಜಿಲ್ಲೆ, ಹೊರ ರಾಜ್ಯಕ್ಕೆ ಹೋದಾಗ ನಾವು ಇದನ್ನೆಲ್ಲ ವೀಕ್ಷಣೆ ಮಾಡ್ತಾ ಇರ್ತೇವೆ. ವೀಕ್ಷಣೆ ಮಾಡುವಾಗ ನಮಗೆ ಆಗ್ತದೆ ಎಷ್ಟು ಚಂದ ರೀತಿಯಲ್ಲಿ ಇದನ್ನೆಲ್ಲ ಮಾಡಿದ್ದಾರೆ, ನಮ್ಮ ಊರಿಗೆ ಇದನ್ನು ಬೇಕು ಅಂತ ಆಗ್ತದೆ. ನಾನು ಇತ್ತೀಚೆಗೆ ಪುತ್ತೂರಿಗೆ ಹೋದೆ, ಪುತ್ತೂರಿನ ಹಲಸು ಮೇಳ ನೋಡಿದೆ, ಪಿಲಿಕುಳದ ನೋಡಿದೆ, ಬ್ರಹ್ಮಾವರದ ಉಡುಪಿದೆಲ್ಲ ನೋಡಿದೆ. ನನಗೆ ಭಾಳ ಖುಷಿ ಆಯಿತು. ನಮ್ಮ ಊರಲ್ಲೂ ಇದನ್ನು ಮಾಡಬೇಕು, ಇಂಥ ಒಂದು ಜಾಗೃತಿ ಮೂಡಬೇಕು ಅಂತ. ಅದಕ್ಕಾಗಿ ಈಗ ಸ್ವಲ್ಪ ಲೇಟ್ ಆಯಿತು ನಮ್ಮದು, ಆದರೂ ಈ ವರ್ಷ ಮಾಡಲೇಬೇಕೆಂಬ ಉದ್ದೇಶದಿಂದ ಈಗ ಇದನ್ನು ಮಾಡಿದ್ದೇವೆ. 180ಕ್ಕೂ ಮಿಕ್ಕಿದಂಥ ಸ್ಟಾಲ್ಗಳು ಬಂದಿದೆ. ಒಂದು ಬೇರೆ ಬೇರೆ ರೀತಿಯ ಇದರ ನಮ್ಮ ಹಲಸು ಹಣ್ಣಂಪಲನ್ನು ಇಟ್ಟುಕೊಂಡು ಮಾಡುವಂಥ ನಮ್ಮ ಸ್ವದೇಶಿ, ನಮ್ಮ ಊರಿಗೆ ಸಂಬಂಧಪಟ್ಟ ಫುಡ್ಡನ್ನು ತಯಾರು ಮಾಡುವಂಥ ಒಂದು 20 ಬೇರೆ ಬೇರೆ ರೀತಿಯ ಫುಡ್ ತಯಾರು ಮಾಡುವಂಥ ಮಳಿಗೆಗಳು ಬಿದ್ದಿದೆ. ಆಮೇಲೆ ಒಂದು 12ಕ್ಕೂ ಮಿಕ್ಕಿದ ನರ್ಸರಿಗಳು ಬಂದಿದೆ. ಇನ್ನು ಈಗ ಶುಕ್ರವಾರ ಬೆಳಗಿನ ಸಮಯ, ಇನ್ನು ಖಂಡಿತ ನಮಗೆ ಈಗ ಸಂಜೆ ಆಗೋ ಇದಕ್ಕೊಂದು ಸರಿಯಾದ ರೂಪ ಬರ್ತದೆ. ಹಲಸು ಕೂಡ ಹಾಗೆ ಇವತ್ತು ಇಡೀ ರಾಜ್ಯದ ಬೇರೆ ಬೇರೆ ಕಡೆಯ ಹಲಸುಗಳೆಲ್ಲ ಬಂದಿದೆ. ನನಗೆ ಭಾಳ ಸಮಾಧಾನ, ಖುಷಿ ಕೊಟ್ಟಿದೆ. ಇದನ್ನು ನೋಡಿದ ಮೇಲೆ ವರ್ಷಕ್ಕೆ ಇನ್ನು ಕೆಲವು ಬಾರಿ ಇದನ್ನು ಮಾಡುವಂತಾಗಿದೆ. ಯಾಕೆಂದರೆ ಸಾರ್ವಜನಿಕವಾಗಿ ಉಪಯೋಗ ಆಗುವ ನನಗೆ ಖುಷಿ ಆಗ್ತದೆ. ಇದು ವ್ಯಾಪಾರಕ್ಕಾಗಿ ಮಾಡೋದಲ್ಲ, ಇದೊಂದು ಊರಿನ ಒಂದು ಇದಕ್ಕೆ ಸ್ವಾಭಿಮಾನಕ್ಕಾಗಿ ಮಾಡುವಂಥ ಕೆಲಸ.
ನಮಗಿರುವ ಸ್ವಾಭಿಮಾನ, ನಮಗಿರುವ ಚಿಂತನೆ ಅದು ಸಾರ್ವಜನಿಕರಲ್ಲೂ ಅದು ಬರಬೇಕು, ಬಂದು ಇದನ್ನು ನೋಡಬೇಕು, ನೋಡಿಕೊಂಡು ಒಳ್ಳೆಯದನ್ನು ಒಳ್ಳೆಯದು ಅಂತ ಹೇಳಬೇಕು ಅಂತ ನನ್ನೊಂದು ಆಸೆ ಉಂಟು. ಈಗ ನೀರ ಇರ್ಬೋದು ಅಥವಾ ನಮ್ಮ ಕೃಷಿಗೆ ಸಂಬಂಧಪಟ್ಟ ಹಲವಾರು ಇವತ್ತು ನೋಡಿದ್ರೆ ಎಷ್ಟು ಸಾಧ್ಯತೆ, ಭರವಸೆ ಎಷ್ಟುಂಟು, ಇವತ್ತು ಕೃಷಿಯ ಭರವಸೆ ಎಷ್ಟುಂಟು. ಇಡೀ ಇಲ್ಲಿ ಮೂಡಿಸೋದೇ ನಾವು ಏನು ಕೇಳಿದ್ರೆ ಕೃಷಿ ಮತ್ತು ಸ್ವದೇಶಿಯ ಆಹಾರದ ಒಂದು ಭರವಸೆಯನ್ನು ಮೂಡಿಸೋದು, ಅದು ಕೆಲಸ ಇಲ್ಲಿ ಆಗಬೇಕು ಅಂತ ಆಸೆ. ಇದನ್ನು ನೀವು ಇಂಗ್ಲೆಂಡಲ್ಲೂ ಅಮೇರಿಕದಲ್ಲೂ ಇದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ದೇಶೀಯವಾದ ಚಿಂತನೆ. ಇದಕ್ಕೆ ನೀವು ಯುವಕರ ಮೇಲೆ ನಾವು ಅತೀ ಆದಂಥ ಒಂದು ಗೌರವವನ್ನು ಇಟ್ಟುಕೊಂಡಿದ್ದೇವೆ, ಯುವ ಸಂಪತ್ತಿನ ಮೇಲೆ. ಅವರು ಬಂದಿದ್ದನ್ನು ವೀಕ್ಷಿಸಬೇಕು. ಅದಕ್ಕಾಗಿಯೇ ಈ ಕ್ಯಾಂಪಸ್ನಲ್ಲಿ ಮಾಡುವಾಗ ನಮ್ಮ ಇದರ ಒಳಗೆ ಒಂದು 22,000 ಮಕ್ಕಳಿದ್ದಾರೆ. ಒಮ್ಮೆ ಅವರು ವೀಕ್ಷಣೆ ಮಾಡ್ತಾರೆ, ಮೂಡಿದ ಮೇಲೆ ನಮಗೊಂದು ಅವರಿಗೆ ಖುಷಿ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ.